ಮಳೆಗಾಲ ಬಂತೆಂದ್ರೆ ಸಾಕು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಸಿರಿಬಾಗಿಲು ಎನ್ನುವ ಗ್ರಾಮ ಇತರ ಪ್ರದೇಶಗಳ ಸಂಪರ್ಕವನ್ನೇ ಕಳೆದುಕೊಂಡು ದ್ವೀಪವಾಗಿ ಬಿಡುತ್ತದೆ. ಶಿರಡಿ ಘಾಟ್ನ ಮಧ್ಯಭಾಗದಲ್ಲಿರುವ ಈ ಗ್ರಾಮದ ಸುತ್ತ 3 ಹೊಳೆಗಳು ಹರಿಯುತ್ತಿದೆ. ಸೇತುವೆ ಇಲ್ಲದ ಕಾರಣ ಮಳೆಗಾಲದಲ್ಲಿ ಈ ಹೊಳೆಗಳು ತುಂಬಿ ಹರಿಯುವ ಕಾರಣ ಇಲ್ಲಿನ ಜನರಿಗೆ ಅಗತ್ಯ ಕಾರ್ಯಗಳಿಗಾಗಿ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಸಾಗಲಾರದ ಸಮಸ್ಯೆ ಇಲ್ಲಿ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗುತ್ತಿದೆ. ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಕೊಂಪಾರು ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುವ ಸಿರಿಬಾಗಿಲು ಗ್ರಾಮ. ಹೆಸರಿಗೆ ಇದು ಸಿರಿಬಾಗಿಲಾಗಿದ್ರೂ ಇಲ್ಲಿ ಮೂಲಭೂತ ವ್ಯವಸ್ಥೆಗಳ ದಾರಿದ್ರ್ಯವಿದೆ. ಇಲ್ಲಿ ಪುಟ್ಟ ಮಕ್ಕಳು ಅಂಗನವಾಡಿಗೆ ಹೋಗಬೇಕೆಂದ್ರೆ ಸುಮಾರು 4 ಕಿಲೋಮೀಟರ್ಗಳಷ್ಟು ನಡೆದೇ ಹೋಗಬೇಕಾದ್ರೆ ಹೈಸ್ಕೂಲ್ ಮಕ್ಕಳು 5 ಕಿಲೋಮೀಟರ್ಗಳಷ್ಟು ಕಾಡುದಾರಿಯಲ್ಲಿ ಕಾಲ್ನಡಿಗೆಯಲ್ಲಿ ಸಾಗಬೇಕಾದ ಅನಿವಾರ್ಯತೆ ಇದೆ. ಇದು ಈ ಗ್ರಾಮದ ಬೇಸಿಗೆ ಋತುವಿನ ಕಥೆಯಾದ್ರೆ ಮಳೆಗಾಲದಲ್ಲಿ ಈ ವ್ಯವಸ್ಥೆಯನ್ನ ಇಲ್ಲಿನ ಜನ ಕಳೆದುಕೊಳ್ಳುತ್ತಾರೆ. ಹೌದು, ದಟ್ಟ ಕಾಡುಗಳ ನಡುವೆಯೇ ಇರುವ ಈ ಗ್ರಾಮದ ಮಧ್ಯದಲ್ಲಿ 3 ಹೊಳೆಗಳು ಹರಿಯುತ್ತಿದ್ದು ಮಳೆಗಾಲದಲ್ಲಿ ಈ ಹೊಳೆಗಳಲ್ಲಿ ನೀರಿನ ಮಟ್ಟ ವಿಪರೀತ ಏರಿಕೆಯಾಗುವುದರಿಂದಾಗಿ ಇಲ್ಲಿನ ಜನ ಒಂದೆಡೆಯಿಂದ ಇನ್ನೊಂದೆಡೆಗೆ ಸಂಪರ್ಕವಿಲ್ಲದೆ ದ್ವೀಪದ ನಿವಾಸಿಗಳಂತೆ ಮಾರ್ಪಡುತ್ತಾರೆ. ಹಲವು ಬಾರಿ ತಮ್ಮ ಸಮಸ್ಯೆಗಳಿಗೆ ಮುಕ್ತಿ ದೊರಕಿಸಿಕೊಡುವಂತೆ ಸ್ಥಳೀಯಾಡಳಿತ, ಎಂಎಲ್ಎ ಸೇರಿದಂತೆ ಹಲವರಿಗೆ ಸಾಕಷ್ಟು ಮನವಿಗಳನ್ನು ಮಾಡಿದ್ರೂ ಇಲ್ಲಿನ ಜನರ ಸಮಸ್ಯೆಗೆ ಈವರೆಗೆ ಪರಿಹಾರ ದೊರೆತಿಲ್ಲ. ಮಳೆಗಾಲದ ಸಂದರ್ಭದಲ್ಲಿ ಈ ಗ್ರಾಮದ ಜನರೇನಾದರೂ ಅನಾರೋಗ್ಯ ಪೀಡಿತರಾದಲ್ಲಿ ವೈದ್ಯಕೀಯ ಚಿಕಿತ್ಸೆ ಎನ್ನುವುದು ಇಲ್ಲಿನ ಗ್ರಾಮದ ಜನರಿಗೆ ಮರೀಚಿಕೆಯೇ ಆಗ್ತಿದೆ. ಗ್ರಾಮೀಣಾಭಿವೃದ್ಧಿಗಾಗಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಕೋಟ್ಯಾಂತರ ರೂಪಾಯಿಯನ್ನ ಬಿಡುಗಡೆ ಮಾಡುತ್ತಿದೆಯಾದರೂ ಇಂಥ ಗ್ರಾಮಗಳನ್ನ ಅವುಗಳು ಇಂದಿಗೂ ಮುಟ್ಟಿಲ್ಲ. ಸರಿಯಾದ ದಾರಿ ವ್ಯವಸ್ಥೆ ಇಲ್ಲ, ಆಮೇಲೆ ನಮಗೆ ಸೇತುವೆ ವ್ಯವಸ್ಥೆ ಇಲ್ಲ. ನಮಗೆ ತುಂಬ ಕಷ್ಟ ಆಗ್ತದೆ. ನಮಗೆ ಅದು ಅಲ್ಲದೆ ಏಜಿನವ್ರು ಬರ್ತಾ ಇದ್ದಾರೆ, ಮಕ್ಕಳಿಗೆ ಶಾಲೆ ಹೋಗ್ಲಿಕ್ಕೆ ತುಂಬ ಕಷ್ಟ ಆಗ್ತದೆ. ದೊಡ್ಡವರಿಗಾದರೂ ಪರವಾಗಿಲ್ಲ, ಸಣ್ಣ ಸಣ್ಣ ಮಕ್ಕಳಾದ ಈ ದೊಡ್ಡ ಈ ನದಿಯಾದ ಇದರಲ್ಲಿ ತುಂಬ ಕಷ್ಟ ಆಗ್ತದೆ ನಮಗೆ ಹೋಗಿ ಬರಲಿಕ್ಕೆ. ಆಮೇಲೆ ರಾತ್ರಿಗೂ ಸರಿಯಾದ ವ್ಯವಸ್ಥೆ ಇಲ್ಲ, ಕರೆಂಟ್ ವ್ಯವಸ್ಥೆ ಇಲ್ಲ ನಮಗೆ, ಸೇತುವೆ ಆಮೇಲೆ ರಸ್ತೆ ವ್ಯವಸ್ಥೆ ಇಲ್ಲ ನಮಗೆ. ಇದು ತುಂಬ ವರ್ಷ ಆಯಿತು. ನಾವು ಹುಟ್ಟಿದ ನನಗೆ ನೆನಪಾದ ಮೇಲೆ ನನಗೆ ಇದು ಈಗೇನಿದೆ, ಮುಂದೆ ಅಭಿವೃದ್ಧಿ ಏನು ಆಗಿಲ್ಲ. ಮುಂದೆ ಅಭಿವೃದ್ಧಿ ಆಗಬೇಕಂದ್ರೆ ಬೇಡಿಕೆ ತುಂಬ ಸಲ ನಾವು ಮಾಡಿದ್ವಿ ಸರ್. ಆಮೇಲೆ ಅಂಗಾರ ಅವರು ಬಂದಿದ್ದಾರೆ, ಒಂದು 2-3 ಸಲ ಬಂದಿದ್ದಾರೆ. ಆಮೇಲೆ ರಾಜಕೀಯವ್ರು ಬರ್ತಾರೆ, ಓಟ್ ಕೇಳ್ತಾರೆ, ಹೋಗ್ತಾರೆ. ಆಮೇಲೆ ಸುದ್ದಿನೆಲ್ಲ ಈ ಕಡೆ ಬರೋದೇ ಇಲ್ಲ. ಆಮೇಲೆ ನಮಗೆ ಇದೇ ಕೆಲಸ ಹಾಕೋದು ತೆಗೆಯೋದು ಇದೆ. ಅದು ಜೋರು ಇದು ನೀರು ಬಂದರೆ ಮತ್ತೆ ವಾಪಸ್ ಕೆಲಸ ಮಾಡ್ತೇವೆ. 2 ಸಲ ಕೆಲಸ ಆಗುತ್ತೆ ನಮಗೆ. ಯಾರು ಇದನ್ನ ಬಗ್ಗೆ ಇದು ಮಾಡೋದೇ ಇಲ್ಲ. ಇಲ್ಲಿನ ಜನ ವಿದ್ಯಾಭ್ಯಾಸಕ್ಕಾಗಿ ತಮ್ಮ ಮಕ್ಕಳನ್ನ ಬೇರೆ ಪ್ರದೇಶಗಳಲ್ಲಿ ಬಿಟ್ಟು ಓದಿಸಬೇಕಾದಂತಹ ಪರಿಸ್ಥಿತಿಯನ್ನ ಎದುರಿಸಿಕೊಂಡು ಬರುತ್ತಿದ್ದಾರೆ. ಕಾಲೇಜಿಗೆ ಹೋಗುವ ಹಲವು ವಿದ್ಯಾರ್ಥಿಗಳು ಇಲ್ಲಿದ್ರೂ ಕಾಡುದಾರಿಯಲ್ಲಿ ಕಾಡು ಪ್ರಾಣಿಗಳ ಭಯದಲ್ಲಿ ಹಾಗೂ ಮಳೆಗಾಲದಲ್ಲಿ ನೀರಿನಲ್ಲಿ ಕೊಚ್ಚಿ ಹೋಗುವ ಭೀತಿಯಲ್ಲೇ ಬದುಕಬೇಕಾದ ಅನಿವಾರ್ಯತೆ ಇವರದ್ದಾಗಿದೆ. ನಮಗೆ ದಾರಿಯ ಸಮಸ್ಯೆ ಉಂಟು. ನಾವು ಶಾಲೆಗೆ ಹೋಗುವಾಗ ಇದೇ ದಾರಿಯಿಂದ ಹೋಗೋದು, ಇದೇ ದಾರಿ ಇರೋದು. ನಮಗೆ ಒಂದು ನೆಟ್ವರ್ಕ್ ಪ್ರಾಬ್ಲಮ್ ಉಂಟು, ಇನ್ನೊಂದು ರಸ್ತೆ ಪ್ರಾಬ್ಲಮ್. ಏನಂದರೆ ನಾವು ಈಗ ಮಳೆಗಾಲದಲ್ಲಿ, ಬೇಸಿಗೆಗಾಲದಲ್ಲಿ ಹೇಗೋ ಆಗ್ತದೆ. ಮಳೆಗಾಲದಲ್ಲಿ ನಾವು ಒಂದು ಕ್ಷಣದಲ್ಲಿ ಎಷ್ಟು ಹೊತ್ತಿಗೆ ಬರ್ತವೆ ಮಕ್ಕಳು ಅಂತ ಗೊತ್ತಿರೋದಿಲ್ಲ ತಂದೆ ತಾಯಿಗೆ. ಆದರೂ ನಾವು ಎಷ್ಟೊತ್ತಿಗೆ ಬಂದು ಕಾಯ್ದುಕೊಂಡು ಕೂರ್ತಿರ್ತಾರೆ ಅಂತ ನಮಗೆ ಇಲ್ಲಿ ಗೊತ್ತಾಗೋದಿಲ್ಲ. ನಾವು ಒಂದೊಂದು ಬಸ್ ಸಿಕ್ಕಿದ ಹಾಗೆ ಬರುವುದು. ನಾವು ಸುಬ್ರಹ್ಮಣ್ಯದಲ್ಲಿ ಕಾಲೇಜಿಗೆ ಹೋಗ್ತಾ ಇರೋದು. ಹಾಗೆ ಎಲ್ಲಾದರೂ ನೀರು ಬಂದರೆ, ನಾವೀಗ ಕಾಲೇಜಿಂದ 4 ಗಂಟೆಗೆ ಬಂದ್ವಿ ಅಂದ್ಕೊಳ್ಳಿ, ಆಗ ನೀರು ಬಂದರೆ ನಾವು ಮನೆಗೆ ಅದು ನೀರೆಲ್ಲ ಇದು ಕಡಿಮೆ ಆಗ್ತಾ 8 ಗಂಟೆ ಕೂಡ ಆಗ್ತದೆ ನಾವು ಇಲ್ಲಿಂದ ಹೋಗುವಾಗ ಮನೆಗೆ. ಹೀಗೆ ನಮಗೆ ತುಂಬ ಪ್ರಾಬ್ಲಮ್ ಆಗ್ತಾ ಉಂಟು. ಎಲ್ಲರೂ ಬರ್ತಾರೆ, ಓಟಿಗಾಗುವಾಗ ಬರ್ತಾರೆ ಎಲ್ಲರೂ, ನಾನು ಮಾಡಿಕೊಡ್ತೇನೆ ಎಂಬ ಭರವಸೆ ಮಾತ್ರ ಕೊಡೋದು ಬಿಟ್ಟು ಮಾಡಿಕೊಡುವವರು ಯಾರೂ ಇಲ್ಲ. ಶಾಸಕರು ಬಂದಿದ್ದಾರೆ, 1 ಸಲ 2 ಸಲ ಬಂದಿದ್ದಾರೆ ನಮ್ಮ ಮನೆಗೆ. ಅವರು ಕೂಡ ಹೇಳಿದ್ದಾರೆ ನಾವು ಮಾಡಿಕೊಡ್ತೇವೆ ನಿಮಗೆ ಅಂತ. ಆದರೂ ಯಾರು ಬರಲಿಲ್ಲ ಇಲ್ಲಿಗೆ. ಓಟಿಗಾಗುವಾಗ ಎಲ್ಲರೂ ಬರ್ತಾರೆ, ನಾನು ಮಾಡಿಕೊಡ್ತೇನೆ ಅಂತ ಹೇಳ್ತಾರೆ ಹೊರತು ಯಾರು ಕೂಡ ಮಾಡಿಕೊಡುವವರಿಲ್ಲ. ನಮ್ಮ ನೋವನ್ನು ಯಾರು ಕೂಡ ಕೇಳುವವರೇ ಇಲ್ಲದ ಕೂಡ ಆಗಿರ್ತಾರೆ. ಯಾಕಂದರೆ ನಮ್ಮದಲ್ಲಿ ತುಂಬ ಮಂದಿ
ಅನಾರೋಗ್ಯದಿಂದ ಇದ್ದಾರೆ. ಅವರ ಅಧಿಕಾರಕ್ಕಾಗಿ ತಿಪ್ಪರ್ಲಾಗ ಹಾಕುತ್ತಿರುವ ಜನಪ್ರತಿನಿಧಿಗಳಿಗೆ ಇಂತಹ ಅದೆಷ್ಟೋ ಪ್ರದೇಶಗಳಲ್ಲಿರುವ ಜನರ ಸಮಸ್ಯೆಗಳತ್ತ ಒಂದು ಬಾರಿಯಾದರೂ ಗಮನ ಹರಿಸುವ ಪುರುಸೊತ್ತು ಇಲ್ಲದಂತಾಗಿದೆ. ಇನ್ನಾದರೂ ಈ ಗ್ರಾಮದ ಜನತೆಯ ಸಂಕಷ್ಟಗಳ ನಿವಾರಣೆಯತ್ತ ಶ್ರಮಿಸಬೇಕಿದೆ. ಅನೀಶ್, ವಿ4 ನ್ಯೂಸ್, ಪುತ್ತೂರು.